2 ದಿನದ ಹಿಂದೆ ಬ್ರಹ್ಮಾವರ ಬಳಿಯ ಹೆರಂಚಿಯಲ್ಲಿ ಪತಿಗೆ ಇರುವ ನ್ಯಾಯಾಲಯ ಬಂಧನದ ಭೀತಿಯಿಂದ ಹೆತ್ತ ಮಗುವನ್ನ ನೇಣು ಹಾಕಿ ಬಳಿಕ ತಾನು ನೇಣು ಹಾಕಿಕೊಂಡ ದಾರುಣ ಘಟನೆ, ಆತುರದ ಕೆಟ್ಟ ನಿರ್ಧಾರದಿಂದ 2 ಜೀವ ಬಲಿಯ ಜೊತೆಗೆ ಮೃತೆಯ ಪತಿ ಇದೀಗ ಜೈಲು ಪಾಲಾಗಿದ್ದಾರೆ. ಆರೂರು ಗ್ರಾಮದ ಅಡ್ಚಿಲ್ನಲ್ಲಿ ಕೊಲೆಯತ್ನದ ಪ್ರಕರಣವೊಂದರಲ್ಲಿ ಆರೋಪಿಯಾದ ಸುಭಾಷ್ ನಾಯ್ಕ್ ಆತನ ಪತ್ನಿ ಸುಷ್ಮಿತಾ ಮಗುವಿನೊಂದಿಗೆ ಮನೆಯಲ್ಲೇ ಇರುವಾಗ ಪೊಲೀಸರು ಆರೋಪಿಯನ್ನ ಬಂಧಿಸಲು ವಾರೆಂಟ್ನೊಂದಿಗೆ ಬಂದು ವಿಚಾರಿಸಿದಾಗ ಭಯಭೀತರಾಗಿ ಮಗುವನ್ನ ನೇಣು ಹಾಕಿ ಮಹಿಳೆ ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿದ್ರು. ಒಂದೇ ಜಾತಿಯವರಾದ ಅವರು ಪ್ರೇಮ ವಿವಾಹವಾದ ಕಾರಣ ಸುಷ್ಮಿತಾ ಮನೆಯವರು ಸುಭಾಷ್ ಮೇಲೆ ಪೊಲೀಸ್ ದೂರು ಕೂಡ ದಾಖಲಾಗಿತ್ತು. ಈ ನಡುವೆ 2 ಕುಟುಂಬ ಇವರಿಂದ ದೂರ ಇದ್ರು. 15 ವರ್ಷದ ಹಿಂದೆ ಸುಭಾಷ್ ತಂದೆ ಮತ್ತು ಮನೆಯವರ ಹಾಗೂ ಕೆಲವರ ಮೇಲೆ ಮನೆಯ ಸಮೀಪದ ವಿನ್ಸೆಂಟ್ ಪಾಯಸ್ ಎನ್ನುವವರು ಕೊಲೆಯತ್ನದ ದೂರನ್ನ ದಾಖಲಿಸಿ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಿತ್ತು. ವಕೀಲರ ಮೂಲಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಸುಮ್ಮನಿದ್ದ ಇವರು ಆರೋಪಿಗಳಲ್ಲಿ ಓರ್ವ ವ್ಯಕ್ತಿ, ಇವರ ವಕೀಲರು ಮತ್ತು ದೂರುದಾರರಲ್ಲಿ ಓರ್ವರು ಮೃತರಾಗಿದ್ದರೂ ನ್ಯಾಯಾಲಯದ ಆದೇಶದಂತೆ ಉಳಿದವರನ್ನ ಬಂಧಿಸಲು ಹುಡುಕಾಟ ಮಾಡುವಾಗಲೇ ಈ ದುರಂತ ಸಂಭವಿಸಿದೆ. ಉಡುಪಿ ತಾಲೂಕು ತಹಶೀಲ್ದಾರ್ ಪಿಆರ್ ಗುರ್ರಾಜ್ ಸಮ್ಮುಖದಲ್ಲೇ ಮಣಿಪಾಲದಲ್ಲಿ ಮರಣೋತ್ತರ ಪ್ರಕ್ರಿಯೆ ನಡೆಸಿ ಬಳಿಕ ಆರೂರು ಗ್ರಾಮ ಪಂಚಾಯತ್ ರುದ್ರಭೂಮಿಯಲ್ಲಿ ಮಗುವನ್ನ ಹೂಳಲಾಗಿದೆ. ಆಕೆಯನ್ನ ದಹನ ಮಾಡಲಾದ ಬಳಿಕ ಸುಭಾಷ್ ನಾಯ್ಕರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ.